ವೃತ ನಿಯಮಗಳನ್ನು ಅನುಸರಿಸುತ್ತಾ ಭಕ್ತಿ ಶ್ರದ್ಧೆಯಿಂದ ಶಕ್ತ್ಯಾನುಸಾರ ಯಾರು ಬೇಕಿದ್ರೆ ಕೂಡ ಚಂಡಿಕಾ ಹೋಮ ಅಥವಾ ಯಾಗವನ್ನು ಮಾಡಬಹುದು. ಚಂಡಿಕಾ ಯಾಗವನ್ನು ಮಾಡುವುದರಿಂದ ದುಷ್ಟಪೀಡೆ, ಅರಿಷ್ಟ ಗ್ರಹದೋಷ ಪೀಡೆ, ಅನಾರೋಗ್ಯ, ಮೃತ್ಯು ಭಯ, ಮಾಟಮಂತ್ರದ ಭಯ, ಹಾಗೆ ವ್ಯಾಪಾರದಲ್ಲಿ ತೊಂದರೆ, ಕೌಟುಂಬಿಕ ತೊಂದರೆ, ಹೀಗೆ ಹಲವಾರು ತೊಂದರೆಗಳಿಂದ ಪರಿಹಾರ ಅಥವಾ ಮುಕ್ತಿ ಸಿಗ್ತದಂತೆ. ಒಂದು ಯಾಗವು ಸಂಪೂರ್ಣ ಆಗಬೇಕಾದ್ರೆ 5 ಅಂಗಗಳನ್ನು ನಾವು ಪಾಲಿಸಬೇಕಂತೆ. ಅದು ಯಾವುದು ಅಂತ ಹೇಳಿದರೆ, ಒಂದನೆಯದಾಗಿ ಜಪದ ದಶಾಂಶದಷ್ಟು ತರ್ಪಣ, ಹೋಮ, ಮಾರ್ಜನ, ಬ್ರಾಹ್ಮಣ ಭೋಜನ ಆಗಬೇಕಂತೆ. ದೇವಿ ಮಹಾತ್ಮೆಯಲ್ಲಿ ಬರುವ ಹಾಗೆ ಶುಂಭ ನಿಶುಂಭಾದಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ ಬಳಿಕ ದೇವತೆಗಳನ್ನೆಲ್ಲ ಉದ್ದೇಶಿಸಿ ದೇವಿ ಹೇಳ್ತಾರೆ, ಇನ್ನು ಮುಂದೆ ನಾನು ಯಾರಿಗೆ ಕೂಡ ಕಾಣಿಸಿಕೊಳ್ಳುವುದಿಲ್ಲ, ಅಂತರ್ಧಾನಳಾಗುತ್ತೇನೆ. ಆದರೆ ಮುಂದಕ್ಕೆ ದ್ವಾಪರ ಎಂಬಂತಹ ಒಂದು ಯುಗ ಬರ್ತದೆ. ಆ ಯುಗದಲ್ಲಿ ನಾನು ಶ್ರೀಹರಿಗೆ ಸೋದರಿಯಾಗಿ ಒಂದು ಬಾರಿ ಕಾಣಿಸಿಕೊಳ್ಳುತ್ತೇನೆ. ನೀವೆಲ್ಲರೂ ದೇವತೆಗಳು ನಿಶ್ಚಿಂತೆಯಾಗಿರಿ ಅಂತ ಹೇಳಿ ದೇವಿ ಅಂತರ್ಧಾನಳಾಗ್ತಾಳೆ. ಅಲ್ಲಿಗೆ ದೇವಿ ಮಹಾತ್ಮೆ ಮುಕ್ತಾಯ ಆಗ್ತದೆ. ಪೂಜಾ ಕಾರ್ಯಕ್ರಮ ಎಲ್ಲ ಮುಗೀತು. ಇಲ್ಲಿ ತೀರ್ಥ ಪ್ರಸಾದ ಎಲ್ಲ ವಿತರಣೆ ಆಗ್ತಾ ಉಂಟು. ಪ್ರಸಾದದ ತೀರ್ಥದಲ್ಲಿ 2 ನಮೂನೆ ಮಾಡ್ತಾರೆ. ಒಂದು ಪಂಚಾಮೃತ, ಮತ್ತೊಂದು ತುಳಸಿ ಹಾಕಿದಂತಹ ತೀರ್ಥ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂಬಂತಹ ದೇವಿಯ ತ್ರಿಶಕ್ತಿ ರೂಪದ ದ್ಯೋತಕವಾಗಿ 3 ಮುತ್ತೈದೆಯರನ್ನು ಕರೆದು ಅವರಿಗೆ 5 ಸುವಸ್ತುಗಳನ್ನು ದಾನವಾಗಿ ನೀಡುವುದು. ಮುತ್ತೈದೆ ದಾನ ಅಥವಾ ಬಾಗಿನ ಕೊಡುವುದು, ಈ ಥರ ಎಲ್ಲ ಹೇಳ್ತಾರೆ. ನಾನು ಇಲ್ಲಿಗೆ ಮದುವೆಯಾಗಿ ಬಂದ ಮೇಲೆ ಗೊತ್ತಾದ ನನಗೆ ಅಶ್ವಿನಿ ಅಕ್ಕ ರಿಲೇಷನ್ ಅಂತ. ಅಷ್ಟರ ತನಕ ನಂಗೆ ಗೊತ್ತಿರಲಿಲ್ಲ. ಅಮ್ಮನಿಗೆ ನೋಡಿದ ಕೂಡಲೇ ಗೊತ್ತಾಗಿದೆ. ಹೌದು, ಅಂದರೆ ನನ್ನ ತಾಯಿಯ ಹೆಸರು ಇವರ ಮಕ್ಕಳು ಅಂತ ಹೇಳಿದ್ದಾರೆ. ನಮ್ಮನ್ನು ವಿಡಿಯೋಗೆ ಸೇರಿಸಿದವ ಅಶ್ವಿನಿ ಅಕ್ಕನಿಗೆ ತುಂಬ ಥ್ಯಾಂಕ್ಸ್. ಅಶ್ವಿನಿ ಅಕ್ಕ ನಮಗೆ ತುಂಬ ಪ್ರೀತಿ ಪಾತ್ರರು. ಹಾಗಾಗಿ ಅವರಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ನಿನ್ನಮ್ಮ ಸೋಲಿದ್ದಾರೆ ಈಗ. ಓ, ಇಷ್ಟು ಚಂದ ಸ್ಟಿಚ್ ಮಾಡ್ತಾರಾ ಮೊದಲಿಂದ ಸಹ? ಏನು ಕಾರ್ತಿಕ್ ನನ್ನ ತಂಗಿದ್ದು ಮಗ, ನನ್ನ ಮಗ ಮತ್ತೆ ಇವನು ಒಂದೇ ಇಯರ್ನವರು, ಒಂದೇ ಕ್ಲಾಸ್ನವರು. ಸಿಂಗಾಪುರದವ್ರದ್ದು. ಯಾರು ಸಿಂಗಾಪುರದವ್ರದ್ದೆಲ್ಲ ಆಯ್ತು ನಾವು ಮಾತಾಡಿ. ನನ್ನ ಚಿಕ್ಕಮ್ಮ. ಚಂಡಿಕಾ ಯಾಗ ಎಲ್ಲ ಆಗಿ ಯಾಗದ ಕೊನೆಯ ಅಂಗವಾದಂತಹ ಭೋಜನ ವ್ಯವಸ್ಥೆಯಲ್ಲಿದ್ದೇವೆ ನಾವು. ಈಗ ನಾವೆಲ್ಲ ಇಲ್ಲಿ ಊಟಕ್ಕೆ ಕುತ್ಕೊಂಡಿದ್ದೇವೆ. ಆಕ್ಷನ್. ನೋಡಿ, ಇದು ಗುಡಾನ್ನ. ಇವರು ನನ್ನ ಭಾವ ಊಟದ ಮಧ್ಯದಲ್ಲಿ ಎಲ್ಲರಿಗೆ ಸಹ ಸಾವಕಾಶ ಅಂತ ಹೇಳ್ತಾ ಇದ್ದಾರೆ, ಅಂದರೆ ನಿಧಾನವಾಗಿ ಊಟ ಮಾಡಿ ಅಂತ ಹೇಳಿ. ಬಾದಾಮ
ನೋಡಿ ಸರಿ ತಿಂದಿದ್ದಾರೆ ಎಲ್ಲ ಎಲೆ ಖಾಲಿ. ನಾನು ವಿಡಿಯೋ ಮಾಡೋದು ಸಹ ಗೊತ್ತಿಲ್ಲ. ಮೊಸರು ಉಪ್ಪಿನಕಾಯಿ ಜೊತೆಗೆ ಊಟ ಮುಕ್ತಾಯ ಹಂತಕ್ಕೆ ಬಂತು. ಇದು ಊಟದ ಕೊನೆಗೆ ನಮ್ಮದು ಊಟದ ವ್ಯವಸ್ಥೆ ಎಲ್ಲ ಸರಿಯಾಗಿದಾ ಇಲ್ವಾ ಏನು ಅಂತ ಗೊತ್ತಿಲ್ಲ, ನಮ್ಮನೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ಳುವಂತಹ ಒಂದು ಕ್ರಮ. ಈಗ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತೆ, ತಿಂದದ್ದು ಜಾಸ್ತಿಯಾಗಿ. ಹೇಗೆ ಎಬ್ಬಿಸುವುದು ಗೊತ್ತಿಲ್ಲ ಈಗ ಇವರನ್ನು ಇಲ್ಲಿಂದ. ಭೋಜನ ಆಗಿದೆ. ಚಿಕ್ಕಮ್ಮ ಬಾರಿ ಸುಧಾರಣೆಯಲ್ಲಿದ್ದಾರೆ, ಸುಧಾರಿಕೆಯಲ್ಲಿದ್ದಾರೆ ಚಿಕ್ಕಮ್ಮ. ನನ್ನ ಅಕ್ಕನನ್ನೀಗ ಸರಿ ತಿನ್ನಿಸಿ ಕೆಲಸ ಮಾಡಿಸುವುದು ನೋಡಿ. ತಿಂದದ್ದೆಲ್ಲ ಈಗ ಕರಗಬೇಕು, ಎಲ್ಲ ಬಡಿಸಿ. ಬಂದಂತಹ ಅತಿಥಿ ವರೇಣ್ಯರ ಊಟ ಆದಮೇಲೆ ಈಗ ಮನೆಯವರೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಇಲ್ಲಿ. ಇವತ್ತಿನ ಶಾಖ ಪಾಕ ಎಲ್ಲ ಬಾದಾಮ್ ಬರ್ಫಿ, ಕಾಯಿ ಹೋಳಿಗೆ ಅಲ್ಲ, ಒಳ್ಳೆದಾಗಿದೆ ಎಲ್ಲ ನೋಡಿ. ನಮ್ಮ ಭಾವ ನಮಸ್ಕಾರ. ಊಟ ಸೂಪರ್ ಆಗಿದೆ. ನೋಡಿ ನಮ್ಮ ಚಿಕ್ಕಮ್ಮ ಸೂಪರ್ ಆಗಿದೆ. ಫುಲ್ ಸರ್ಟಿಫಿಕೇಟ್ ಕೊಟ್ರು. ಒಳ್ಳೆದಾಗಿದೆ ಫಂಕ್ಷನ್ ಎಲ್ಲ, ಖುಷಿಯಾಗಿದೆ. ಶಾಖ ಪಾಕ ಸುಗ್ರೋಸ ಭೋಜನ ಅಲ್ಲ. ಬ್ರೌನಿದು ಕತೆ ಹೇಳೋದು, ಬ್ರೌನಿಗೆ ಮನಸ್ಸೇ ಇಲ್ಲಂತೆ ಕಟ್ಟಲಿಕ್ಕೆ. ಈಗ ಇಲ್ಲಿ ಇಷ್ಟು ಜನ ಎಲ್ಲ ಸೇರಿದ್ದೇವಲ್ಲ, ನಾವೆಂತ ಮಾತಾಡ್ತೇವೆ ಎಲ್ಲ ಬೇಕು ಅವರಿಗೆ ಕೇಳಲಿಕ್ಕೆ. ಅಲ್ಲಿ ಹೊರಗೆ ಕಟ್ಟಿದ್ದಕ್ಕೆ ಭಾರಿ ಬೇಜಾರು. ಈಗ ಯಾರು ತಂದು ಬಿಟ್ಟದಿಲ್ಲ? ಕಾರ್ತಿಕ ಅಂತ ಗೊತ್ತಿಲ್ಲ ನನಗೆ, ನಾನು ಅದೇ ನೋಡುದು ಇಷ್ಟೊತ್ತಿಗೆ ಇಲ್ಲಿ ಬಂತು. ಅಲ್ಲಿ ಎಲ್ಲರೂ ಒಂದ್ಸ ನೋಡಿ ನಗಡಿದಾಗೆ ಸ್ಮೈಲ್ ಕೊಡ್ತಾ ಇತ್ತು ನಾವು ಬರುವಾಗ. ಅದು ಇಲ್ಲಿ ಕಟ್ಟಿದ್ರೆ ಕೂಗುದಾಗ ಆ ಗೂಡಿನೊಳಗೆ ರಾತ್ರಿ ಕಟ್ಟು ಅಂತ ನಟ ಕಟ್ಟಾರ ಮತ್ತೆ ಗೂಡುದೊಳೆ ಲಂಚ ಕಡೆ ಕಾಚಿಗೆ ತೆತ್ತದ ಗೂಡುದೊಳೆ ಮಾಡ್ತಾರೆ ಅಂದ ಬಾರ್ರೆಗೆ ಬರೋದು ಪಾಪದ ಏತಿ ಇಷ್ಟ ಅದ ಈಗ ಕುಳ್ಳುದ ದುಡ್ಡು ಬರ್ತದೆ ಏರ್ಪಾಡ್ಕೊಳ್ಳೋ ಪಾತ್ರೆ ಕೇಳ್ಕೊಂಡು ಇಲ್ಲಿ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಹೊರಡ್ತಾ ಇದ್ದಾರೆ. ಬಾಯ್ ಬಾಯ್. ಛೇ ಬೇಜಾರಾಗ್ತಾ ಉಂಟು. ಬಾಯ್. ಬರ್ತಾ ಇದ್ದಾರೆ ಮಾವನನ್ನು ಬೀಳ್ಕೊಡ್ಲಿಕ್ಕೆ. ಹೋಗಿ ಹ್ಯಾಪಿ ಜರ್ನಿ ಹೇಳಿ ಬನ್ನಿ. ವ್ಲಾಗ್ ಅಂಡೊಂಜಿ ತಂಗಿಯ ಮನೆಗೆ ಬಂದು ಒಂದು ವ್ಲಾಗ್ ಆಯ್ತು ಇವತ್ತು ಪೂಜೆದ್ದು. ಎಲ್ಲರಿಗೆ ಸಹ ಒಂದು ಅಪರೂಪದ ಚಂಡಿಕಾ ಹೋಮದ ವಿಡಿಯೋ ನೋಡಲಿಕ್ಕೆ ಸಿಕ್ಕಿದೆ. ನೋಡಿ ನೀವು ಸಹ ಬರ್ತೀರಾ. ಅವರ ಹೆಸರೆಂತ? ಇವರು ಯಶೋಧ, ಅವರು ಸುಮತಿ. ಸುಮತಿ ಅಂದ್ರೆ ಇವರೆಲ್ಲ ನಾನು ಬರ್ಲಿಕ್ಕೆ ಮುಂಚೆನೆ ಇಲ್ಲಿ ಇದ್ದವರು. ಹೌದಾ? ಮತ್ತೆ ಬಂದದ್ದು. ಎಲ್ಲ ಬಿಸಿ ಇದ್ದಾರೆ. ಗೆತ್ತಿಜಿಯರ್ ಅವಳು ಈ ಲೋಕದಲ್ಲಿ ಇಲ್ಲ. ಅದು ಸುರುಟು ಬಾವೆ ಪಟಕ್ಕಂದಿಜಿತೇರು ಫೋನ್ ವಿಡಿಯೋ ಬಂತು. ವ್ಯೂವರ್ಸ್ ಪರವಾಗಿ ಇವತ್ತು ಥ್ಯಾಂಕ್ಸ್ ಹೇಳುವ ಅಂತ ಚಂಡಿಕಾ ಹೋಮ ಒಂದು ಎಲ್ಲರಿಗೆ ನೋಡಲಿಕ್ಕೆ ಸಿಕ್ಕಿತ್ತು ನೋಡಿ. ನನಗೆ ಆ್ಯಕ್ಚುಲಿ ಇವತ್ತು ಇದು ಪೂರ್ಣಾಹುತಿ ನೋಡಲಿಕ್ಕೆ ಆಗ್ತದೆ ಇಲ್ವಾ ಅಂತ ಎಣಿಸಿದ್ದೆ, ಅಂದರೆ ಬರುವಾಗ ಲೇಟ್ ಆದರೆ ಅಂತ. ಅದೊಂದು ಎಲ್ಲರಿಗೆ ಸಹ ನೋಡಲಿಕ್ಕೆ ಸಿಕ್ಕಿತ್ತು. ಹೌದು ಅಂತ ನಾನು ಸದೇ ಎಣಿಸ್ತಾ ಬಂದದ್ದು. ಅರ್ಚನೆ ಹೇಳ್ತಾ ಇದ್ಲು ಮಳೆ ಬರದಿದ್ರೆ ಸಾಕು ಅಂತ. ಚೆಂದ ಆಯ್ತಲ್ಲ ಪೂಜೆ ಎಲ್ಲ, ದೇವರ ಒಂದು ಒಳ್ಳೆ ಆಶೀರ್ವಾದ ಉಂಟು ಅಂತಲ್ಲ. ಇವರು ಮಠದಿಂದ ಪ್ರವಾಸ ಹೋಗುವವರು ಇವರೊಂದು ಕಾಂಟ್ಯಾಕ್ಟ್ ಆದ್ರೆ ಆಯ್ತು. ನಿಮ್ಮ ನಂಬರ್ ಕೊಡಿ ಆಯ್ತಾ? ಈಗ ಆಹುತಿ ಕೊಡ್ಕೊಂಡು ಒಂಜಿ ಪೂಜೆ ಇದೆ, ಒಂಜಿ ಇಂದು ಅಗ್ನಿಮುಖೇನ ಕೊಡ್ಕೊಂಡು ಬಂದ ಕೊಡ್ತಂಚಿ ನಾಳೆಗೆ ಅವರು ಗುಡಣ್ಣ ಸಾಹಿತ್ಯ ಆಳಿಗೆ ಇಷ್ಟ. ಅವೆಲ್ಲ ಅಗ್ನಿಮುಖ ಅಂತ ಆಹುತಿ ಕೊಟ್ಟು ಅಗ್ನಿದೇವಿಗೆ ಅವೆಲ್ಲ ಕಡಿಮೆ ಸ್ವಲ್ಪ ಅಗ್ನಿದೇವಿ ಬ್ರೋಕರ್ ಅಗ್ನಿಮೃತ ಅಂತಿದ್ದ ಅವೆಲ್ಲ ದೇವಿಗೆ ಸ್ವಲ್ಪ ಅಗ್ನಿಮುಖೇನ ಬೆಟ್ಟು ಈ ಬದಿಗೆ ಮಂಡಲ ಪಾಡ್ತು ಸಮರ್ಪಣೆ ಅಮ್ಮ ದೇವಿಗೆ ನೆಟ್ಟ ಮಂಡಲ ಅವು ಹೆಚ್ಚಿನಕ್ಕೆ ಬರ್ತಾ ಅಂತ ಗೊತ್ತಿದ್ದೇವೆ. ಸೊ ಇವತ್ತಿನ ಚಂಡಿಕಾ ಹೋಮದ ಬಗ್ಗೆ ನನ್ನ ಭಾವ ಅವರಿಗೆ ಗೊತ್ತಿದ್ದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ನಮ್ಮ
ಒಂದು ಸಂಪ್ರದಾಯದಲ್ಲಿ ಚಂಡಿಕಾ ಹೋಮಕ್ಕೆ ಬಹಳ ಮಹತ್ವ ಉಂಟು ಅಲ್ಲ. ದುರ್ಗಾ ನಮಸ್ಕಾರ ಪೂಜೆಗಿಂತ ಕೂಡ ತುಂಬ ಇದು ಮಾಡಿ ಹಾಗೆ ಅದಕ್ಕೆ ವಿಶೇಷವಾದ ಸಂದರ್ಭ. ಮತ್ತು ಗಣಪತಿಗೆ ಹೇಗೆ ನೀವು ಇದು ಕೊಡ್ತೀರಾ? ಅಷ್ಟರಲ್ಲಿ ಅಷ್ಟೊತ್ತಲ್ಲಿ ಹಾಗೆ ಕೊಡ್ತೀರಿ. ಅದೇ ರೀತಿ ದೇವಿಗೆ ಗುಡಾನ್ನ ಬಹಳ ಇಷ್ಟ. ಗಣಪತಿಗೆ ಅಷ್ಟದಲ್ಲಿ ಇದ್ದ ಹಾಗೆ ದೇವಿಗೆ ನಾವು ಗುಡಾನ್ನ ಅದನ್ನು ಕೊಡುದು ಅಗ್ನಿ ಮುಖೇನ ಒಂದೊಂದು ದೇವರಿಗೆ ಒಂದೊಂದು ಕೊಡುದು. ಮತ್ತೆ ಎಲ್ಲ ಸುವಸ್ತುಗಳನ್ನೆಲ್ಲ ಹಾಕ್ಲಿಕ್ಕೆ ಉಂಟಲ್ಲ, ಅದಕ್ಕೆ ನಾವು ಅದೇ ಹೆಚ್ಚಿನ ಮಾಹಿತಿಗೆ ಅದೇ ತುಂಬ ಅದರ ಹಿನ್ನೆಲೆ ಎಲ್ಲ ಉಂಟು. ಇನ್ನು ತಿಳ್ಕೊಳ್ಬೇಕು, ನೋಡುವ ಎಲ್ಲಿಂದಾದ್ರೂ ತಿಳ್ಕೊಂಡು ಮಾಹಿತಿ ಕೊಡುವ. ಅಲ್ಲ ಕೇಳ್ಬೋದಿತ್ತಲ್ಲ. ನಂದಿನಿ ವಿಶ್ವ ವಿನೋದಿನಿ ನಂದನುತೆ